ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಜಯಲಕ್ಷ್ಮಿ ಗ್ರೈಂಡರ್ಸ್ ಅಂಡ್ ಹೋಮ್ ಅಪ್ಲಯನ್ಸಸ್. ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ ಡಬಲ್ ಸ್ಟಾರ್, ಸಂತೋಷ್ ಕುಚಲಕ್ಕಿ ಹಾಗೂ ಅವಲಕ್ಕಿ, ಪ್ಯೂರ್ ಅಂಡ್ ಫ್ರೆಶ್ ಕೆಸಿ ಕೌಗಿ ಸಿನ್ಸ್ 1965, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾರ್, ವಿದ್ಯಾ ಕಾಫಿ, ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ. Oh, that's nice, Arati. Seema, just run. ಇದೀಗೆ ಎಲ್ಲ ಗೃಹಿಣಿಯರು ತುಂಬಾ ಖುಷಿಯಾಗಿದ್ದಾರೆ. ವಿಜಯಲಕ್ಷ್ಮಿ ನಮ್ಮ ಪರ್ಫೆಕ್ಟ್ ಕಿಚನ್ ಕಂಪ್ಯಾನಿಯನ್. ಅದು ನಮ್ಮ ಎಲ್ಲ ಕೆಲಸಗಳನ್ನ ಸುಲಭವಾಗಿ ಮತ್ತು ಪರಿಪೂರ್ಣತೆಯಿಂದ ಮಾಡುತ್ತದೆ. ಹಾಯ್ ನಮಸ್ಕಾರ ವೀಕ್ಷಕರೇ, ಇದು ವಿಜಯಲಕ್ಷ್ಮಿ ಹೋಮ್ ಅಪ್ಲಯನ್ಸಸ್ ಹಾಗೂ ಗ್ರೈಂಡರ್ಸ್ ಅರ್ಪಿಸುವ ನಮ್ಮ ಸೌರಿಸಿ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ ಡಬಲ್ ಸ್ಟಾರ್ ಅವಲಕ್ಕಿ ಹಾಗೂ ಕುಶಲಕ್ಕಿ, ಕೆಸಿ ಶುದ್ಧ ಹಸುವಿನ ತುಪ್ಪ, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾರ್, ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ, ಹಾಗೆಯೇ ವಿದ್ಯಾ ಕಾಫಿ. ಓಕೆ, ನಮ್ಮ ಸೌರಿಸಿ ಅಡುಗೆ ಮನೆಯಲ್ಲಿ ವಿಶೇಷವಾದ ಖಾದ್ಯ, ವಿಶೇಷವಾದ ಅಡುಗೆಯನ್ನು ಡೈಲಿ ನೋಡ್ತಾ ಇದ್ದಾರೆ. ಹಾಗೆ ಇವತ್ತು ಸ್ಪೆಷಲ್ ಆಗಿ ನಮ್ಮ ಜೊತೆ ಸುಮತಿ ಅವರು ಇದ್ದಾರೆ. ಅವರು ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ, ಏನು ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳೋಲ್ಲ. ಹಾಗಾದರೆ ಅವರ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ಹಾಯ್ ಮ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಹೇಗಿದ್ದೀರಾ? ಹುಷಾರಿದ್ದೀರಲ್ಲ. ಓಕೆ, ಏನು ಸ್ಪೆಷಲ್ ಅಡುಗೆ ಮಾಡ್ತೀರಿ? ಸ್ಪೆಷಲ್ ಒಂದು ಬನ್ಸ್ ಮಾಡ್ತಿದ್ದೀರಾ? ಮಂಗಳೂರು ಬನ್ಸ್ ಆಗ್ಬೋದು, ಉಡುಪಿ ಬನ್ಸ್ ಅಂದ್ರೆ ಉಡುಪಿ ಹೇಳ್ಬೋದು. ಟೇಸ್ಟ್ ಸೇಮ್ ಇರುತ್ತಾ? ಸೇಮ್ ಟೇಸ್ಟ್. ಮಂಗಳೂರು ಬನ್ಸ್ ಹೇಳಿದ್ರೆ ಅದಕ್ಕೆ ಓಕೆ. ಆಮೇಲೆ ಸೋಯಾ ಕಬಾಬ್ ಅಲ್ಲ? ಓಕೆ, 2 ವೆಜ್ ಅಲ್ಲ ಹಾಗಾದ್ರೆ? ಹೌದು, 2 ವೆಜ್. ವೆಜ್ನವರಿಗೆಲ್ಲ ಈ ತರ ಸೋಯಾ ಕಬಾಬ್ ಈ ತರ ಎಲ್ಲ ಸಿಕ್ಕಿದ್ರೆ ಮದುವೆ ಮನೆಯಲ್ಲೆಲ್ಲ ಸಿಕ್ಕಿದ್ರೆ. ಓಕೆ, ಒಂದು ಸೋಯಾ ಕಬಾಬ್, ಇನ್ನೊಂದು ಬನ್ಸ್ ಮಾಡಲಿಕ್ಕೆ, ಎರಡನ್ನು ಮಾಡಲಿಕ್ಕೆ ಅಡುಗೆ ಹೋಗುವ. ಓಕೆ, ಎಸ್ ಮ್ಯಾಮ್, ಅಡುಗೆ ಮನೆ ಒಂದಾಯ್ತು. ಈಗ ಫಸ್ಟಿಗೆ ಯಾವುದು ಬನ್ಸ್ ಮಾಡುವ? ಮಂಗಳೂರು ಬನ್ಸ್ ಮಾಡುವ ವಿಧಾನ. ಓಕೆ, ಏನು ಬೇಕು ಫಸ್ಟಿಗೆ? ಅದಕ್ಕೆ ಹಾಲು, 2 ಬಾಳೆಹಣ್ಣು. 2 ಬಾಳೆಹಣ್ಣು ಅಲ್ಲ? ಸ್ವಲ್ಪ ಅದನ್ನು ಕಿವುಚಿ ಇಟ್ಟಿದ್ದೇನೆ ಸರಿಯಾಗಿ. ಯಾವ ಬಾಳೆಹಣ್ಣು? ನಾರ್ಮಲ್ ಬಾಳೆಹಣ್ಣು? ಅದಕ್ಕೆ ಜಾಸ್ತಿ ಹಾಕುದು ಮೈಸೂರು ಬಾಳೆಹಣ್ಣು, ಮತ್ತೆ ಅದು ಇಲ್ಲ ಅಂದ್ರೆ ಯಾವುದು ಆಗ್ತದೆ. ಇದರಲ್ಲಿ ಈಗ 2 ಬಾಳೆಹಣ್ಣು ಉಂಟು. ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀರಲ್ಲ, ಇದನ್ನು ಬೇಕಾದ್ರೆ ನೀವು ಮಿಕ್ಸಿಗೂ ಹಾಕ್ಬೋದು. ನಮಗೆ ಸ್ವಲ್ಪ ಮಿಕ್ಸಿಯಲ್ಲಿ ಕಷ್ಟ ಆಗ್ತದೆ. ಸ್ವಲ್ಪ ಜಾಸ್ತಿ ಮಾಡುವಾಗ ಎಲ್ಲ ಮಿಕ್ಸಿಯಲ್ಲಿ ಮಿಕ್ಸ್ ಮಾಡ್ಬೋದು. ಈಗ ಇದಕ್ಕೆ ಮೊಸರು 2 ಸ್ಪೂನ್ ಮೊಸರು ಹಾಕ್ತೇನೆ. ಮತ್ತೆ ಬೇಕಾದ್ರೆ ನಾವು ನೋಡಿಕೊಂಡು ಹಾಕೊಳ್ಬೇಕು. ಓಕೆ, 2 ಸ್ಪೂನ್ ಅಲ್ಲ? ಹೌದು. ಈಗ 1 ಕಪ್ ಮೈದಾ. ಓಕೆ, ಬನ್ಸಿಗೆ ಮೈದಾ ಹಾಕಲೇಬೇಕು. ಇದನ್ನು ಸ್ವಲ್ಪ ನಾವು ಮಿಕ್ಸ್ ಮಾಡುವ ಮೊದಲಿಗೆ. ಮೊಸರು ಮತ್ತೆ ಬಾಳೆಹಣ್ಣು, ಇದು ಬಾಳೆಹಣ್ಣು ನೋಡಿ, ಇದನ್ನು ಮಿಕ್ಸ್ ಮಾಡಿ. ಇದಕ್ಕೀಗ ಸ್ವಲ್ಪ ಸಕ್ಕರೆ. ಇದು ಬಾಳೆಹಣ್ಣು ಸಿಹಿ ಇರ್ತದೆ, ಸ್ವಲ್ಪ ಬೇಕಾಗ್ತದೆ ಸಿಹಿಗೆ. ಸ್ವಲ್ಪ ಸಕ್ಕರೆ, 1 ಸ್ಪೂನಷ್ಟು, 1.5 ಸ್ಪೂನಷ್ಟು ಸಕ್ಕರೆ ಹಾಕಿದರೆ ಸಾಕು. ಇದನ್ನು ಸರಿ ಮಿಕ್ಸ್ ಮಾಡಬೇಕು. ಸ್ವಲ್ಪ ಜಾಸ್ತಿ ಇದ್ರೆ ನೀವು ಮಿಕ್ಸಿಯಲ್ಲಿ ಮಾಡ್ಕೊಂಡ್ರೆ ಆಯ್ತು. ನಾವು ಸ್ವಲ್ಪ ಮಾಡೋದ್ರಿಂದ ಮಿಕ್ಸಿ ಬೇಡ. ಸಕ್ಕರೆ ಸ್ವಲ್ಪ ಸಿಹಿ ನಿಮಗೆ ಬೇಕಾದ್ರೆ ಅದೇನು ಪ್ರಾಬ್ಲಮ್ ಇಲ್ಲ. ಕೆಲವೊಮ್ಮೆ ಬಾಳೆಹಣ್ಣು ಸಿಹಿ ಇರ್ತದೆ, ಹೌದು, ಕೆಲವೊಮ್ಮೆ ಸಿಹಿ ಜಾಸ್ತಿ ಇದ್ದದ್ದು ಬಾಳೆಹಣ್ಣು ಇರ್ತದಲ್ಲ, ನೋಡಿಕೊಂಡು. ಸ್ವಲ್ಪ ಇದು ಮಿಕ್ಸ್ ಆಯಿತು. ಈಗ ಮೊಸರು, ಬಾಳೆಹಣ್ಣು, ಸಕ್ಕರೆ ಇಷ್ಟು ಮಿಕ್ಸ್ ಆಗಿದೆ. ನಮ್ಮ ಕೆಲವು ಹೋಟೆಲ್ಗೆಲ್ಲ ಹೋದಾಗ ಮಂಗಳೂರು ಬಸ್ ಅಂತ ಹೇಳಿ ತಗೊಂಡು, ಬಟ್ ಅದು ಟೇಸ್ಟೇ ಇರಲ್ಲ. ಹೌದು, ನಾರ್ಮಲ್ ಒಂದು ಏನೋ ಎಣ್ಣೆಗೆ ಹಾಕಿ ಬಾಳೆಹಣ್ಣು ಹಾಕಿ ಮಾಡಿದ್ರೆ ಚೆನ್ನಾಗಿದೆ. ಹೌದು. ಇದು ಈಗ ಮೈದಾ ಹಿಟ್ಟು. ನೀವು ಗೋಧಿ ಹಿಟ್ಟಲ್ಲಿ ಕೂಡ ಮಾಡ್ಬೋದು, ಚೆನ್ನಾಗಿ ಬರ್ತದೆ. 1 ಕಪ್ ಮೈದಾ ಹಿಟ್ಟು ಎಲ್ಲ ಹಾಕ್ತೇನೆ. ಗೋಧಿ ಹಿಟ್ಟಲ್ಲಿ ಕೂಡ ಹೌದು, ಚಂದ ಬರ್ತದೆ. ನಾ ಟ್ರೈ ಮಾಡಿದ್ದೇನೆ, ಚಂದ ಬರ್ತದೆ. ಮತ್ತೆ ಸ್ವಲ್ಪ ಜೀರಿಗೆ, 1/2 ಸ್ಪೂನ್ ಅಷ್ಟು. ಆಮೇಲೆ ಸ್ವಲ್ಪ ಉಪ್ಪು. ಇದು ಸ್ವೀಟ್ ಆದ್ರಿಂದ ಜಾಸ್ತಿ ಏನು ಬೇಡ, ಸ್ವಲ್ಪ 1/4 ಸ್ಪೂನ್ ಅಷ್ಟು ಹಾಕ್ಬೋದು. ಈಗ ಇದನ್ನು ಎಲ್ಲ ಮಿಕ್ಸ್ ಮಾಡಬೇಕು. ಅಷ್ಟೊತ್ತು ನಾವು ಇದು
ಆಯಿಲ್ ಬಿಸಿ ಇಡೋದಾ? ಹಾಂ, ಆಯಿಲ್ ಬಿಸಿಗೆ ಇಡ್ಬೋದು. ಓಕೆ, ಹಾಗಾದ್ರೆ ಒಲೆ ಉರಿಸ್ಬೇಕಲ್ಲ, ಅಲ್ಲ ಹಾಕ್ತೀರಾ? ಎಣ್ಣೆ ನಿಮಗೆ ಯಾವುದು ಎಣ್ಣೆ ಬೇಕಾದರೂ ಯೂಸ್ ಮಾಡ್ಕೊಳ್ಬೋದಲ್ಲ? ಯೂಸ್ ಮಾಡ್ಕೊಳ್ಬೋದು. ಶುದ್ಧವಾದ ಎಣ್ಣೆಯನ್ನು ಹಾಕ್ಕೊಳ್ಬೋದು. ಹೌದು, ಹಾಕ್ಕೊಳ್ಬೋದು. ಓಕೆ, ಇದು ಬಿಸಿ ಆಗ್ತಾ ಇರಲಿ, ಅದು ಬಿಸಿ ಆಗ್ತಾ ಇರಲಿ. ಇಲ್ಲಿ ನೋಡಿ, ನಾವು ಈಗ 2 ಸ್ಪೂನು ಮೊಸರು ಹಾಕಿದ್ದೇವೆ. ಈಗ 1 ಸ್ಪೂನು ಮೊಸರು ಹಾಕ್ತೇನೆ. ಅಲ್ಲಿಗೆ 3 ಸ್ಪೂನ್ ಆಯಿತು. 2 ಸ್ಪೂನ್ ಹಾಕಿ 1 ಸ್ಪೂನ್ ಆದರೆ 3 ಸ್ಪೂನ್ 3 ಸ್ಪೂನ್ ಆಯಿತು. ಓಕೆ, ಈಗ ಹಾಕಿದ್ರೆ 4 ಬೇಕಾದ್ರೆ ಮಾತ್ರ ಮತ್ತೆ ನೋಡ್ಕೊಂಡು ಹಾಕಿದ್ರೆ ಆಯ್ತು. ಅದು ನಾವು 1 ಕಪ್ ಅಂದ್ರೆ ಒಮ್ಮೊಮ್ಮೆ ಎಂತ ಆಗ್ತದೆ, ಸ್ವಲ್ಪ ಹೆಚ್ಚು ಕಡಿಮೆ ಬೀಳ್ತದೆ. ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಮಾಡಬೇಕು. ಇದು ಚಪಾತಿ ಹಿಟ್ಟಿನಷ್ಟು ಗಟ್ಟಿ ಬೇಡ, ಅದಕ್ಕಿಂತ ಸ್ವಲ್ಪ ಸಾಫ್ಟ್ ಬಂದ್ರೆ ಆಯ್ತು. ಓಕೆ ಓಕೆ. ಆಕ್ಚುಲಿ ಈ ತರದ್ದು ಮಾಡುವಾಗ ನಾವು ರೆಡಿ ಮಾಡಿ 1 ದಿವಸ ಮೊದಲೇ ಇಡಬೇಕು. ಅಲ್ಲ, ಇಡಬೇಕು. ಇದು 1 ದಿವಸ ಮೊದಲು, ಇಲ್ಲದ್ರೆ ಒಂದು 5-6 ಗಂಟೆ ನೆನೆಲೇಬೇಕು. ಇಲ್ಲದ್ರೆ ಒಳ್ಳೆ ಬರುದಿಲ್ಲ. ಸೊ ನಾನು ರೆಡಿ ಮಾಡಿ ತಂದಿದ್ದೇನೆ. ರೆಡಿ ಮಾಡಿ ಬೆಳಿಗ್ಗೆ ಬೇಗ ನೀವು ನಮಗೆ ರೆಡಿ ಮಾಡಿ ತೋರಿಸ್ಬೇಕಲ್ಲ, ಗೊತ್ತಾಗ್ಬೇಕಲ್ಲ. ನೋಡಿ, ಇದು ಈ ಅದಕ್ಕೆ ಬರ್ತದೆ. ಬಂದಾಗ ಈಗೇನೆ ನೀವು ಅದನ್ನು ಮುಚ್ಚಿ ರಾತ್ರಿ ಇಟ್ಟು ಬೆಳಿಗ್ಗೆ ಮಾಡ್ಬೋದು. ಇಲ್ಲಾಂದ್ರೆ ಬೆಳಿಗ್ಗೆ ಇಟ್ಟು ಒಂದು 5-6 ಗಂಟೆ ಆದ್ರೂ ಇಡ್ಲೇಬೇಕಲ್ಲ. ಈಗ ಹೌದು, ಉಬ್ಬಿ ಬರ್ತದೆ. ಈ ಲೆವೆಲ್ಗೆ ಬರ್ಬೇಕು ನೋಡಿ, ಈ ಅದಕ್ಕೆ ಬರ್ಬೇಕು. ಜಾಸ್ತಿ ಗಟ್ಟಿ ಇರಬಾರ್ದು, ನೀರು ಇರಬಾರ್ದು. ಈ ಅದಕ್ಕೆ ಬಂದು ಹೀಗೆ ಇದನ್ನು ಕೆಲವರು ಸೋಡಾ ಹಾಕ್ತಾರೆ, ನಾನು ಯಾವ್ದು ಹಾಕುದಿಲ್ಲ ಸೋಡಾ ಎಲ್ಲ. ಇಷ್ಟೇ ಸಾಕು. ಇದನ್ನು ನಾವು ಇಡುವ. ಈಗ 5-6 ಗಂಟೆ ಆದ್ರೂ ಮಿನಿಮಮ್ ಇಡ್ಲೇಬೇಕು. ಹಾಗಾದ್ರೆ ನಾವು ಅದನ್ನ ಸಂಜೆ ಮಾಡಿ ತಿನ್ಲಿಕ್ಕಲ್ಲ, ಸಂಜೆ ಮಾಡಿ ತಿನ್ನುವ. ನಾನು ಇದನ್ನು ನೋಡಿ ರೆಡಿ ಮಾಡಿ ತಂದಿದ್ದೇನೆ. ಇದು ಒಂದು 5-6 ಗಂಟೆ ಈ ತರ ಅದಕ್ಕೆ ಬರ್ತದೆ. ಅದನ್ನ ಈಗ ನೀವು ಕರೆಕ್ಟ್ ಆಗಿ ಬನ್ಸಿಗೆ ರೆಡಿ ಆಗಿದೆ ಅದು. ಅದನ್ನ ಸ್ವಲ್ಪ ಹಿಟ್ಟೆಲ್ಲ ಹಾಕಿ ನಮ್ಗೆ ಲಟ್ಟಿಸ್ಲಿಕ್ಕೆ ಕರೆಕ್ಟ್ ಬರುವಾಗೆ ಅದ ಮಾಡ್ಕೊಂಡ್ರೆ ಆಯ್ತು. ಮುಂದೆ ಮಾಡಿ ಇಡುವ. ಇದನ್ನು ಜಾಸ್ತಿ ಏನು ಚಿಕ್ಕದಾಗಿ ಲಟ್ಟಿಸಲಿ ಇಲ್ಲ, ಇದು ದಪ್ಪ ಬರಬೇಕು, ನಮಗೆ ದಪ್ಪ ಇರಬೇಕು. ತೆಲು ಕೂಡ ಲಟ್ಟಿಸಬಹುದು. ತೆಲು ಲಟ್ಟಿಸಿದ್ರೆ ಅದು ಪೂರಿ ಆಗ್ತದೆ. ಅದನ್ನು ಟ್ರೈ ಮಾಡಿದ್ದೇನೆ, ಅದನ್ನು ಒಳ್ಳೆ ಬಂದಿದೆ. ಇದು ದಪ್ಪ ಆದ್ರೆ ಬನ್ಸ್ ಆಗ್ತದೆ. ಪೂರಿ ಆದ್ರೂ ಕೂಡ ಟೇಸ್ಟ್ ಮಾತ್ರ ಬನ್ಸ್ ತರನೇ ಇರುತ್ತೆ. ಬನ್ಸ್ ತರನೇ ಬರ್ತದೆ. ಸ್ವಲ್ಪ ಲಟ್ಟಿಸುವಾಗ ಇದಕ್ಕೆ ಹಿಟ್ಟು ಬೇಕಾಗ್ತದೆ ಜಾಸ್ತಿ, ಅಂದ್ರೆ ಸ್ವಲ್ಪ ಸಾಫ್ಟ್ ಇರ್ತದಲ್ಲ. ಈ ಗೋಧಿ ಹಿಟ್ಟಿನಷ್ಟು ಗಟ್ಟಿ ಇರುವುದಿಲ್ಲ ಅಲ್ಲ. ಅದು ನಾವು ಹಿಟ್ಟು ಹಾಕಿ ಸ್ವಲ್ಪ ಅಡ್ಜಸ್ಟ್ ಮಾಡಬೇಕು. ಇಷ್ಟು ದಪ್ಪಕ್ಕೆ ಇರಬೇಕು. ಇದು ಲಟ್ಟಿಸಿಡುವ ನಾವು. ಬೆಳಿಗ್ಗೆ ರೆಡಿ ಮಾಡಿ ಇಟ್ರೆ ಸಂಜೆ ಚಾಕೆಲ್ಲ ನಾವು ದೋಸೆ ಎಲ್ಲ ಮಾಡಿಟ್ರೆ ಸಂಜೆ ಆಗುವಾಗ ಸ್ವಲ್ಪ ಹೌದು, ಬನ್ಸ್ ಏನಾಗುದಿಲ್ಲ, ಒಳ್ಳೇದಾಗ್ತದೆ ತಿನ್ಲಿಕ್ಕೆ. ಮಾಡಿ ಒಂದು ಪ್ಲೇಟ್ ಅಲ್ಲಿ ಹಾಕಿಟ್ರೆ ಆಚೆ ಹೋಗುವಾಗ ಒಂದು ತಿನ್ನುವುದು, ಈಚೆ ಬರುವಾಗ ಒಂದು ತಿನ್ನುವುದು, ತಿನ್ನುವುದು, ಊಟ ಮಾಡಿದ ನಂತರ ವಾಪಸ್ ಒಂದು ತಿನ್ನುವುದು. ಹೌದೌದು. ಖಾಲಿ ಮಾಡ್ಲಿಕ್ಕೆ ಬನ್ಸ್ ಎಲ್ಲ ಇದ್ರೆ ಖಾಲಿ ಮಾಡ್ಲಿಕ್ಕೆ ಏನು ಹೆದರ್ಬೇಕು ಅಂತಿಲ್ಲ, ಖಾಲಿ ಆಗುದಿಲ್ಲ ಅಂತ ಟೆನ್ಷನ್ ಇಲ್ಲ. ಹೌದು. ನಾರ್ಮಲ್ ಚಹಾ ಕುಡಿಯೋ ಕೂಡ ಹಾಗೆ ತಗೊಂಡು ಅದೇ ಗ್ಯಾಸ್ ಸ್ಲೋ ಮಾಡಿ. ಜಾಸ್ತಿ ಎಣ್ಣೆ ಬಿಸಿ ಬೇಡ. ಬನ್ಸಿಗೆ ನಾರ್ಮಲ್ ಆಗಿ ಸಾಂಬಾರ್ ಅಲ್ಲ, ಸಾಂಬಾರ್ ಮತ್ತು ಚಟ್ನಿ. ಸಾಂಬಾರ್ ಚಟ್ನಿ, ಬಟ್ ನಾವು ಹಾಗೇನೆ ತಿನ್ನುವುದು, ಅಂದ್ರೆ ಸಿಹಿ ಇರ್ತದಲ್ಲ, ಕೈಯಲ್ಲಿ ಇಟ್ಕೊಂಡು ತಿನ್ನುವುದು. ನಮಗೆ ಎಷ್ಟು ಸಿಹಿ ಮಾಡಿ ಕೊಟ್ರೆ ಏನು ಮಾಡ್ರು, ನಾವೆಲ್ಲ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಚಟ್ನಿ ಸಾಂಬಾರ್ ಪದಾರ್ಥ ಮಾಡಿ ಇಟ್ಟಿದ್ದು ಖಾಲಿ ಆಗ್ತದೆ. ಯಾವುದೇ ಪದಾರ್ಥ ಆದರೂ ಅದು ಹೇಗೆ ಮಾಡಿಕೊಟ್ರು ಅದಕ್ಕೆ ಈ ಥರದೆಲ್ಲ ಇದ್ರೆ ಅದಕ್ಕೆ ಹಾಕಿ ಒಳ್ಳೇದಾಗ್ತದೆ. ಹೌದು. ಇದು ನೋಡಿ ನಮ್ಮದು ಬನ್ಸ್ ಲಟ್ಟಿಸಿ ಎಲ್ಲ ಆಯಿತು. ಈಗ ನೋಡಿ ಹಾಕ್ತೇನೆ. ಎಣ್ಣೆ ಬಿಸಿ ಆಗಿದೆ, ಮೇಲೆ ಬಂತು. ಹೌದು, ಎಸ್. ಇದನ್ನು ಉಲ್ಟ ಹಾಕಿದ್ರೆ ನೋಡಿ ಉಬ್ಬಿ ಬಂತು. ಸೋಡಾ ಏನು ಹಾಕ್ಬೇಕಂತ ಇಲ್ಲ, ನಾನು ಎಂತ ಹಾಕಲಿಲ್ಲ, ಚೆನ್ನಾಗಿ ಉಬ್ಬಿ ಬರ್ತದೆ ನೋಡಿ. ಹೌದು ಹೌದು. ಬಟ್ ನಾವು ಅದನ್ನು ಅದೇ 5-6 ಗಂಟೆ ನೆನೆಸಿಡಬೇಕಲ್ಲ. ರಾತ್ರಿ ಇಟ್ಟು ಬೆಳಿಗ್ಗೆ ಮಾಡಿ, ಇಲ್ಲದ್ರೆ ಬೆಳಿಗ್ಗೆ ಇಟ್ಟು ಸಂಜೆನೂ ಮಾಡ್ಬೋದು. ಮಿನಿಮಮ್ ಒಂದು 5-6 ಗಂಟೆ ಅದು ಇರಲೇಬೇಕು. ಹೌದು, ಚೆನ್ನಾಗಿ ಬರ್ಬೇಕಂದ್ರೆ ಅರ್ಜೆಂಟ್ ಮಾಡಿದ್ರೆ ಆಗುದಿಲ್ಲ. ಸ್ವಲ್ಪ ದಪ್ಪ ಇರುವುದರಿಂದ ನಮಗೆ ಒಳಗಡೆ ಎಲ್ಲ ಸ್ವಲ್ಪ ಬೇಯಬೇಕು. ಹಾಗೆ ಸ್ವಲ್ಪ ನಿಧಾನದಲ್ಲಿ ಮಾಡಬೇಕು. ನಿಧಾನವೇ ಪ್ರಧಾನ. ಹೌದು, ಕರೆಕ್ಟ್ ಹೇಳಿದ್ರು. ಆರೋಗ್ಯವೇ ಭಾಗ್ಯ. ಹಾಗೆ
ನೋಡಿ ಇದು ಸಾಕು ನಮಗೆ. ಓಕೆ, ತೆಗೆಯುವ. ಗ್ಯಾಸ್ ಸ್ವಲ್ಪ ಸ್ಲೋ ಇದೆಯಾ? ಸ್ಲೋ ಮಾಡಿ. ಎಣ್ಣೆ ಹತ್ರ ಸ್ವಲ್ಪ ಜಾಗ್ರತೆಯಲ್ಲಿ ಇರಬೇಕು. ಜಾಗ್ರತೆ ಬೇಕಲ್ಲ. ಈ ಥರ ಬನ್ಸ್ ಎಲ್ಲ ಮಾಡುವಾಗ ಮಕ್ಕಳೆಲ್ಲ ಬೇಗನೆ ಒಂದು ಹತ್ತಿರ ಇರ್ತಾರೆ. ಪರಿಮಳ ಬರುವಾಗನೇ ಓಡಿ ಬರ್ತಾರೆ ಏನಾಗ್ತಾ ಉಂಟು ಅಂತ. ನೋಡಿ ಅದೇ ಮೇಲೆ ಬರ್ತದೆ. ಹೌದು, ಸ್ವಲ್ಪ ಈ ರೀತಿ ಮಾಡಿದರೆ ಕರೆಕ್ಟಾಗಿ ಉಬ್ಬಿ ಬರ್ತದೆ. ಬನ್ಸ್ ಸ್ವಲ್ಪ ಆರಿದ ನಂತರ ತಿಂದರೆ ಚೆನ್ನಾಗಿರುತ್ತೆ. ಈಗ ಇನ್ನೊಂದು ಈ ಕಡೆಯಿಂದ ಹಾಕೋ ನಾವು. ಓಕೆ, ಅದು ಆ ಕಡೆ ಫ್ರೈ ಆಗುವಾಗ ಇದು ಇಲ್ಲಿ ಫ್ರೈ ಆಗ್ತದೆ. ಬಣ್ಣ ದೊಡ್ಡದಿದ್ರೆ ಒಮ್ಮೆ 3-4 ಎಲ್ಲ ಹಾಕ್ಬೋದು, ಒಂದೇ ಹಾಕ್ಬೇಕಂತ ಏನಿಲ್ಲ. ಓಕೆ, ಆಫ್ ಮಾಡೋದಾ? ಆಫ್ ಮಾಡಿ ಗ್ಯಾಸ್. ಇನ್ನು ಸರ್ವ್ ಮಾಡಲಿಕ್ಕೆ ಬಾಕಿ ಅಲ್ಲ? ಸರ್ವ್ ಮಾಡಲಿಕ್ಕೆ ಬಾಕಿ. ನಾನು ಪ್ಲೇಟ್ ಅಂತ ರೆಡಿ ಇಟ್ಟಿದ್ದೀರಿ. ಓಕೆ, ಸೊ ಬಿಸಿಯಾದ ಬನ್ಸ್ ರೆಡಿ. ಬಿಸಿಯಾದ ಬನ್ಸ್ ರೆಡಿ ಆಗಿದೆ. ಓಕೆ, ಬನ್ಸ್ ಅಂತ ಹೇಳೋದಕ್ಕಿಂತ ಮಂಗಳೂರು ಬನ್ಸ್ ಅಂತ ಹೇಳಿದರೆ ಅದರ ವ್ಯಾಲಿ ಇನ್ನೂ ಜಾಸ್ತಿ ಆಗ್ತದೆ. ಓಕೆ, ಚೆನ್ನಾಗಿ ಚಿಕ್ಕ ಬನ್ಸ್ ಮಾಡಿಬಿಟ್ಟಿದ್ದೀರಾ. ಈ ಥರದ ಬನ್ಸ್ ಸಿಕ್ಕಿದ್ರೆ ಫುಲ್ಲು ಒಂದು ಈಗ 3 ಕೊಟ್ಟಿದ್ದೀರಾ, ಅಲ್ಲಿ ಇನ್ನೂ 2 ಉಂಟು, ಎಲ್ಲವನ್ನು ಖಾಲಿ ಮಾಡ್ಬೋದಲ್ಲ. ಓಕೆ, ಟೇಸ್ಟ್ ನೋಡೋಲ್ಲ ಆಗಿದ್ರೆ ಈಗ. ಓಕೆ, ಸುಮತಿ ಮ್ಯಾಮ್ ಸಾಕಾಗಿರುವಂತಹ ಮಂಗಳೂರಿನ ಬನ್ಸ್ ರೆಡಿ ಮಾಡಿಬಿಟ್ಟಿದ್ದಾರೆ. ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಬೋದು. ಮಂಗಳೂರು ಬನ್ಸ್ ತಯಾರಿಸುವ ವಿಧಾನ. ಮೊದಲಿಗೆ 2 ಬಾಳೆಹಣ್ಣನ್ನು ಕಿವುಚಿಟ್ಟುಕೊಳ್ಳಿ. ನಂತರ 2 ಚಮಚ ಮೊಸರು, 1 ಕಪ್ ಮೈದಾ ಹಿಟ್ಟು, 2 ಚಮಚದಷ್ಟು ಸಕ್ಕರೆ, ಅರ್ಧ ಚಮಚ ಜೀರಿಗೆ, ಚಿಟಿಕೆ ಉಪ್ಪು ಹಾಕಿ ಚೆನ್ನಾಗಿ ಕಲಸಿ ಮೆದುವಾಗಿ ನಾದಿಕೊಳ್ಳಿ. ಕಲಸಿದ ಹಿಟ್ಟನ್ನು 5 ರಿಂದ 6 ಗಂಟೆಗಳ ಕಾಲ ನೆನೆಯಲು ಇಟ್ಟು ಆನಂತರ ದಪ್ಪನೆ ಲಟಿಸಿ ಕಾದ ಎಣ್ಣೆಯಲ್ಲಿ ಹೊಂಬಣ್ಣ ಬರುವವರೆಗೂ ಕರೆಯಿರಿ. ಈಗ ಬಿಸಿಯಾದ ಮಂಗಳೂರು ಬನ್ಸ್ ಚಹಾದೊಂದಿಗೆ ಸವಿಯಲು ಬಲು ರುಚಿಕರ. ಓಕೆ, ನೋಡಿದ್ರಲ್ಲ ಬನ್ಸ್ ಹೇಗೆ ಮಾಡೋದು ಅಂತ. ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇವಾಗ ಕಾರ್ಯಕ್ರಮದಲ್ಲಿ ಚಿಕ್ಕ ವಿರಾಮ. ವಿರಾಮದೊಳಗೆ ಮತ್ತೆ ವಿಜಯಲಕ್ಷ್ಮಿ ಹೋಮ್ ಅಪ್ಲೈನ್ಸಸ್ ಹಾಗೂ ಗ್ರೈಂಡರ್ಸ್ ಅರ್ಪಿಸುವ ನಮ್ಮ ಸುರುಚಿ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ ಡಬಲ್ ಸ್ಟಾರ್ ಅವಲಕ್ಕಿ ಹಾಗೂ ಕುಶಲಕ್ಕಿ, KC ಶುದ್ಧ ಹಸುವಿನ ತುಪ್ಪ, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂದಲ್, ಐಶ್ವರ್ಯ ಕಿಟಿ ಸ್ಪೆಷಾಲಿಟಿ, ಹಾಗೆಯೇ ವಿದ್ಯಾ ಕಾಫಿ. ಓಕೆ, ಸುಮತಿ ಮ್ಯಾಮ್ ಸಾಕಾಗಿರುವಂತಹ ಬನ್ಸ್ ರೆಡಿ ಮಾಡಿಟ್ಟಿದ್ದಾರೆ. ಈಗ ಸ್ಪೆಷಲಾಗಿ ಇನ್ನೊಂದು ರೆಸಿಪಿ ಮಾಡ್ತಾರೆ ಅಂತ ಹೇಳಿದರು. ಏನು ಮಾಡ್ತಾರೆ, ಹೇಗೆ ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳೋಣ. ಎಸ್ ಮ್ಯಾಮ್, ಸೋಯಾ ಕಬಾಬ್ ಅಲ್ಲ? ಓಕೆ, ಹಾಗಾದರೆ 2 ಕೂಡ ನಾವು ಡೀಪ್ ಫ್ರೈ. ಹೌದು, 2 ಕೂಡ ಡೀಪ್ ಫ್ರೈ. ಓಕೆ, ಸೋಯಾ ಕಬಾಬಿಗೆ ಏನು ಮಾಡಬೇಕು ಫಸ್ಟ್? ಈಗ ನನಗೆ ಮೊದಲಿಗೆ ನಾನಾ ಅವರದ್ದು ಕಬಾಬ್ ಮಸಾಲ ಬೇಕು. ಕಬಾಬ್ ಮಸಾಲ ಬೇಕಾ? ಓಕೆ, ನಾನಾ ಅವರ ಕಬಾಬ್ ಮಸಾಲ ಹಾಕ್ಲಾ? ಒಂದು 3 ಸ್ಪೂನ್ ಹಾಕುವಷ್ಟು ಹಾಕಿ. ನಾನು ಹೇಳ್ತೇನೆ, ನೀವು ಹಾಕ್ತಾ ಹೋಗಿ. ಅಂದಾಜೆ ಹಾಕಬೇಕಲ್ಲ? ಅಂದಾಜಲ್ಲಿ ಒಂದು 3 ಸ್ಪೂನ್. 1 ಪ್ಯಾಕೆಟ್ ಸೋಯಾ ಇದೆ, ಸೊ ಅದಕ್ಕೊಂದು 3 ಸ್ಪೂನು ಬೇಕಾಗ್ತದೆ. ಜಾಸ್ತಿನೂ ಬೇಡ, ಯಾಕಂದರೆ ಸ್ವಲ್ಪ ಖಾರ ಆದ್ರೂ ಅದು ವೆಜ್ ಅಲ್ಲ. ಸಾಕು. ಈಗ ಅದಕ್ಕೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲೋರ್ ಹಾಕ್ತೇನೆ. ಅಂದರೆ ಇದು ಕರೆಕ್ಟಾಗಿ ಮಸಾಲೆ ಹಿಡಿಲಿಕ್ಕೆ. ಹೌದು. ಮತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಅರ್ಧ ಸ್ಪೂನ್ ಸಾಕು. ಅರ್ಧ ಸ್ಪೂನ್. ಸ್ವಲ್ಪ ಅರಶಿನ. ಸ್ವಲ್ಪ ಅಲ್ಲ, ನಾನ್ ವೆಜ್ಜಿಗಾದರೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಹೌದು. ಓಕೆ, ಇಷ್ಟನ್ನು ಮಿಕ್ಸ್ ಮಾಡಬೇಕು. ನೀರೇನು ಬೇಕು ಅಂತಿಲ್ಲ? ಬೇಕು ಬೇಕಾ? ಇದು ಕಬಾಬ್ ಮಸಾಲದಲ್ಲಿ ಉಪ್ಪು ಉಂಟು, ನಾವು ಉಪ್ಪು ಹಾಕುದಿಲ್ಲ ಈಗ ಇದಕ್ಕೆ. ಚೂರು ನೀರು ಹಾಕಿ, ಚೂರು ಹಾಕಿ, ಜಾಸ್ತಿ ಹಾಕಬಾರ್ದು, ಚೂರು ಹಾಕ್ಬೇಕು. ನೀರಾದರೆ ಮತ್ತೆ ಪುನಃ ಸ್ವಲ್ಪ ನೀವು ಕಬಾಬ್ ಮಸಾಲ ಹಾಕಬೇಕಾಗ್ತದೆ. ನೋಡಿಕೊಂಡು ಹಾಕೊಂಡೋದ್ರೆ ಆಯ್ತು. ಇದು ಶುಕ್ರವಾರ ನಾನ್ ವೆಜ್ ಬೇಡ ಆಗುದಿಲ್ಲ ಅಂದ್ರೆ, ಕೆಲವರಿಗೆ ನಾನ್ ವೆಜ್ ಇಲ್ಲದ್ರೆ ಆಗುದಿಲ್ಲ ಅಂದ್ರೆ ಈ ತರ ವೆಜ್ ಅಲ್ಲಿ ಮಾಡಿಕೊಟ್ರೆ ವಾರದ ವೃತ್ತ ಇರೋರೆಲ್ಲ ಹೌದೌದು. ಮತ್ತೆ ನಿಮ್ಗೆ ಯಾವ್ದು ಬೇರೆ ಮಸಾಲ ಬೇಡ ಅಂತ ಅನಿಸಿದ್ರೆ ಮೆಣಸಿನ ಹುಡಿ ಹಾಕಿ
ಮಾಡ್ಬೋದಾ? ಖಾಲಿ ಮೆಣಸಿನ ಹುಡಿ ಅಷ್ಟೇ, ಉಪ್ಪು ಮೆಣಸಿನ ಹುಡಿ ಈ ಕಾರ್ನ್ ಫ್ಲೋರ್ ಎಲ್ಲ ಹಾಕಿ ಅಷ್ಟರಲ್ಲಿ ಮಾಡ್ಬೋದು. ಒಂದು ವೇಳೆ ಮಸಾಲೆ ಎಲ್ಲ ಬೇಡ ಅಂತ ಅನಿಸುವವರು ನಮಗೆ ಬೇಕು. ಈಗ ನೋಡಿ 1 ಕಪ್ ಸೋಯಾ ಹಾಕ್ತೇನೆ. ಅದಕ್ಕೆ ನೀರಿಗೆ ಹಾಕಿ ಇದು ಮಾಡಿದ್ರೆ ಹೌದು. ಇದನ್ನು ಬಿಸಿ ನೀರಲ್ಲಿ ಒಂದು 5 ನಿಮಿಷ ಇಟ್ಟು ನೀರೆಲ್ಲ ಹಿಂಡಿ ತೆಗಿಬೇಕು. ನೀವು ಅದನ್ನು ಕಟ್ ಮಾಡ್ಕೊಳ್ಳಿ ಇಲ್ಲ, ಇಡೀ ಕಬಾಬ್ ಅಲ್ವಾ ಇದು. ನಮಗೆ ಪಲ್ಯಕ್ಕೆಲ್ಲ ಆದ್ರೆ ನಾವು ಅದನ್ನು ಕಟ್ ಮಾಡಿ ಹಾಕ್ತೇವೆ. ಕಬಾಬಿಗೆ ನಮಗೆ ಹೌದು ಇಡೀ ಬೇಕು. ಓಕೆ, ನಾವು ಆಯಿಲ್ ಬಿಸಿ ಇಡುವನ? ಎಣ್ಣೆ ಬಿಸಿಗಿಡಿ. ಆ್ಯಕ್ಚುಲಿ ನಾವು ಆವಾಗಿದ್ದ ಆಯಿಲನ್ನೇ ಯೂಸ್ ಮಾಡ್ತಾ ಇದ್ದೀವಿ, ತೊಂದರೆ ಇಲ್ಲಲ್ಲ. ಒಂದು 2-3 ನಿಮಿಷ ಇದ್ರೆ ಸಾಕು, ಏನದು ಎಳ್ಕೊಳ್ತದೆ. ನಮಗೆ ನಾನ್ ವೆಜ್ಜಿಗೆ ಅದ್ರದ್ದು ಸ್ವಲ್ಪ ಹೊತ್ತು ಇಡಬೇಕು, ಕಬಾಬಿಗೆಲ್ಲ ಮಸಾಲೆ. ಇದು ಮಸಾಲೆ ಹಾಕಿದ 1-2 ನಿಮಿಷದಲ್ಲಿ ನಾವು ಎಣ್ಣೆ ಬಿಸಿಗಿಟ್ರೆ ಅಷ್ಟೊತ್ತಿಗೆ ಇಲ್ಲಿ ಮಸಾಲ ರೆಡಿ ಆಗ್ತದೆ. ಇದು ನೋಡಿ ಮಸಾಲೆ ಎಲ್ಲ ಮಿಕ್ಸ್ ಆಗಿದೆ. ಹೇಳಿ, ಏನು ಮಾಡ್ತಾ ಇದ್ದೀರಾ ಈಗ? ಈ ವೆದರಿಗೆ ಸೆಕೆಯೂ ಅಲ್ಲ ಚಳಿಯೂ ಅಲ್ಲ, ಎಲ್ಲ ಮನೆಯಲ್ಲಿ ಶೀತ, ಜ್ವರ, ಕೆಮ್ಮು. ನಾವನ್ನೆಲ್ಲ ಪಿಕ್ನಿಕ್ ಎಲ್ಲ ಹೋದ್ವಿ. ಅಲ್ಲಿ ನಾವು ಉಡುಪಿ ಅಲ್ಲಿ ರೆಸಾರ್ಟಿಗೆಲ್ಲ ಹೋಗಿ ಸ್ವಿಮ್ಮಿಂಗ್ ಪೂಲ್ ಅಲ್ಲೆಲ್ಲ ಗಮ್ಮತ್ ಮಾಡಿ ಬಂದು ಮತ್ತೆ ಒಂದು 10 ದಿನ ಮಲಗಿದ್ದು. ಮತ್ತೆ ನಿಮಗೆ ಸ್ವಿಮ್ಮಿಂಗ್ ಪೂಲ್ ಗಮ್ಮತ್ ಮಾಡಿದ್ರೆ ಮತ್ತೆ ಶೀತ ಆಗದಿಲ್ಲ? ಹೌದು, ಶೀತ ಕೆಮ್ಮು ಎಲ್ಲ ಆಯ್ತು. ನಂತರ ಶಿವರಾತ್ರಿ ಆಯ್ತು. ಶಿವರಾತ್ರಿಯಲ್ಲಿ ಸ್ವಲ್ಪ ಡ್ಯಾನ್ಸ್ ಕಾರ್ಯಕ್ರಮ ಇತ್ತು ಕುದ್ರೋಲಿ ದೇವಸ್ಥಾನದಲ್ಲಿ. ಅಲ್ಲಿ ಡ್ಯಾನ್ಸ್ ಕಾರ್ಯಕ್ರಮ ಎಲ್ಲ ಕೊಟ್ಟಿದ್ದೇವೆ. ಮತ್ತೆ ಆಕ್ಚುಲಿ ಸುಮತಿ ಅವರು ಹೇಳ್ಬೇಕು ಅಂತ ಹೇಳಿದ್ರೆ ಡ್ಯಾನ್ಸ್ ಮಮ್ಮಿ ಕಾರ್ಯಕ್ರಮದಲ್ಲೆಲ್ಲ ಎಲ್ಲಿ ಡ್ಯಾನ್ಸ್ ಕ್ರಿಯವಾಗಿ ಭಾಗವಹಿಸ್ತಾ ಇರ್ತಾರಲ್ಲ, ಡ್ಯಾನ್ಸ್ ಮಮ್ಮಿದಲ್ಲಿ ಕೂಡ ನೀವು? ಹೌದು, ಭಾಗವಹಿಸಿದ್ದೇನೆ. ಇನ್ನು ನಾಳ್ದು ಉಂಟು ಡ್ಯಾನ್ಸ್ ಒಂದು ಕಡೆ, ಕೆಲವು ಕಡೆ ಎಲ್ಲ ಡ್ಯಾನ್ಸ್ ಉಂಟು, ಈಗ ಮಾಡಬೇಕು. ಅದ್ರ ಇಡೆಯಲ್ಲಿ ಒಂದು ನಮ್ಮ ರುಚಿಗೆ ಬಂದದ್ದು. ನಾವು ಹಾಗೆಲ್ಲ ಟೈಮನ್ನು ಬ್ಯುಸಿಯಾಗಿ ಇಟ್ಕೊಳ್ಬೇಕು. ನಮ್ಮ ಟಿವಿಗೆ ಟೈಮ್ ಕೊಡ್ತೀನಿ, ಯಾಕಂದ್ರೆ ನಾನು ಕ್ಯಾಮರಾಕ್ಕೆ ಬಂದದ್ದೇ ನಮ್ಮ ಟಿವಿಯಿಂದ, ಫಸ್ಟ್ ಬಂದದ್ದೇ ನಮ್ಮ ಟಿವಿಯಲ್ಲಿ. ಹಾಗೆ ನಮ್ಮ ಟಿವಿಯನ್ನಂದು ಬಿಡುವುದಿಲ್ಲ. ಯಾವ ಕಾರ್ಯಕ್ರಮ ಇದ್ರೂ ನಮ್ಮ ಟಿವಿ ಕೂಡ ನಿಮ್ಮನ್ನು ಬಿಡುವುದಿಲ್ಲ. ನಮ್ಮ ಸೌರಿಚ ಅಡುಗೆ ಮನೆಗೆ ಡೈಲಿ ಬರಲೇಬೇಕು ಅಂತ. ಈಗ ನಾವು ಗ್ಯಾಸ್ ಸ್ವಲ್ಪ ಸ್ಲೋ ಮಾಡ್ಕೊಳ್ಳುವ. ಓಕೆ, ಎಣ್ಣೆ ಅಂತೂ ಬಿಸಿಯಾಗಿದೆಲ್ಲ. ಈಗ ಇದು ಹಾಕುವ, ಇದೆಲ್ಲ ಹಾಕಿ ಬಿಡುವ ನಾವು ಒಮ್ಮೆಲೆ, ಯಾಕಂದ್ರೆ ಎಣ್ಣೆ ಜಾಸ್ತಿ ಇದೆ. ಮತ್ತೆ ಒಂದೇ ಸಲಕ್ಕೆ ಆಗ್ತದೆ. ಚೆನ್ನಾಗಿ ಕಾಣ್ತಾ ಇದೆಯಲ್ಲ, ಏನಂತಾನೆ ಗೊತ್ತಾಗೋದಿಲ್ಲ. ಒಂಥರ ಸ್ವೀಟ್ ಥರ ಕಾಣ್ತದೆ. ಹೌದು, ಈ ಸಣ್ಣ ಸಣ್ಣ ಪಕೋಡ ಎಲ್ಲ ಮಾಡುವ ಥರ. ಹಾಗೆ ಮಾಡೋದಲ್ಲ. ಹೌದು, ಅಲ್ಲ ಹೀಗೆ ಮಾಡಿ ಇದನ್ನು ಗೋಬಿ ಟೈಪ್ ಮಾಡ್ಲಿಕ್ಕೆ ಆಗ್ತದಾ? ಚಿಲ್ಲಿ ಮಾಡ್ಲಿಕ್ಕೆ ಆಗ್ತಿದ್ದಾನೆ. ನೀವು ಬೆಳ್ಳುಳ್ಳಿ, ಈರುಳ್ಳಿ ಎಲ್ಲ ಹಾಕಿ ಸೋಯಾ ಸಾಸ್, ಟೊಮೆಟೊ ಸಾಸ್ ಎಲ್ಲ ಹಾಕಿ ರೆಡಿ ಮಾಡಿದ್ರೆ ಸೋಯಾ ಚಿಲ್ಲಿ ಆಗ್ತದೆ. ಅದಕ್ಕೆ ಇನ್ನೂ ಸ್ವಲ್ಪ ಕೆಲಸ ಉಂಟಲ್ಲ, ಅದಕ್ಕೆ ಇದು ದಿಢೀರಾಗಿ ತೆಗೆಯುವುದು, ತಿನ್ನುವುದು, ಊಟಕ್ಕೆ ಮನೆಯಲ್ಲಿ ಏನಾದರೂ ಸ್ಪೆಷಲ್ ಆಗಿ ಊಟಕ್ಕೆ ಬೇಕಂದ್ರೆ. ಹೌದು, ಈ ಥರದ್ದೆಲ್ಲ ಸಣ್ಣ ಸಣ್ಣ ಕಿಟಿ ಪಾರ್ಟಿ ಎಲ್ಲ ಮಾಡುವಾಗ ಇಂಥದ್ದೆಲ್ಲ ಜಟ್ಪಟ್ಟಾಗಿ ಆಗ್ತದೆ. ಇದು ನೋಡಿ ಸಾಕು ಇಷ್ಟು, ಯಾಕೆಂದ್ರೆ ಅದು ಆಲ್ರೆಡಿ ಬೆಂದಿರ್ತದೆ. ಬಿಸಿ ನೀರಲ್ಲಿ ನಾನು ಇಟ್ಟು ನೀರೆಲ್ಲ ತೆಗೆದು ತಂದಿದ್ದೀನಿ, ಸೊ ಅದರಲ್ಲಿ ಬೆಂದಿರ್ತದೆ ಅದು. ಸೊ ಇದರಲ್ಲಿ ಸ್ವಲ್ಪ ಫ್ರೈ ಆಗ್ತದೆ. ಇನ್ನು ನಾವು ಇದನ್ನು ತೆಗೆಯುವ. ಸಾಕಾಗುತ್ತೆ ಅಷ್ಟು? ಸಾಕಾಗ್ತದೆ. ಗ್ಯಾಸ್ ಆಫ್ ಮಾಡುವ. ಬಿಸಿ ಬಿಸಿಯಾದ ಕಬಾಬ್, ಬಿಸಿಯಾದ ವೆಜ್ ಕಬಾಬ್. ಅದು ಬಿಸಿ ಬಿಸಿ ತಿನ್ನಲಿಕ್ಕೇನೆ ಮಜಾ. ಹೌದಾ? ಮತ್ತೆ ಸ್ವಲ್ಪ ಸಾಫ್ಟ್ ಥರ ಆಗ್ತದೆ. ಬೇಕಾದರೆ ನಿಮಗೆ ಖಾರ ಆದರೆ ಟೊಮೆಟೊ, ಅದರೊಟ್ಟಿಗೆ ಈರುಳ್ಳಿ ಹಾಕ್ಕೊಳ್ಬೋದಲ್ಲ. ಟೊಮೆಟೊ, ಸೌತೆಕಾಯಿ, ಕುಕುಂಬರ್, ಸೌತೆಕಾಯಿ, ಬೇಕಂತ ಅನಿಸಿದರೆ ಲಿಂಬು ಹಾಕ್ಬೋದು. ನಮ್ಮದಂತೆ ನೋಡಿ ಎಲ್ಲ ತಂದಿದ್ರು. ಸ್ವಲ್ಪ ಈರುಳ್ಳಿ, ಅದಕ್ಕೆ ಕರಿಬೇವು ಒಂದು ಈ ಥರ ಬಿಸಿ ಮಾಡಿ ಯಾಕೆಂದ್ರೆ ತೆಗೆಯುವ. ಕಟ್ ಮಾಡೋದು ಬೇಡ, ಅದು ಹಾಗೆ ಹಾಗೇನೆ ಇಡುವ. ಓಕೆ, ಬಿಸಿ ಬಿಸಿಯಾದ ಸೋಯಾ ಕಬಾಬ್ ರೆಡಿ. ನೀವು ಈ ಥರ ಡಿಸೈನ್ ಮಾಡಿಕೊಟ್ರೆ ಯಾವುದನ್ನು ತಿನ್ನೋದು ಗೊತ್ತಾಗ್ತಿಲ್ಲ. ಖಾರ ಆದರೆ ಜೊತೆಗೆ ನೀವು ಯಾವುದು ಟೊಮೆಟೊ ಎಲ್ಲ ರೆಡಿ ಇಟ್ಟಿದ್ರ, ಹಾಗೆ ಎಲ್ಲ ಕೂತ್ಕೊಂಡು ಫುಲ್ ಖಾಲಿ ಮಾಡ್ಬೋದಲ್ಲ. ಓಕೆ, ಟೇಸ್ಟ್ ನೋಡಲ್ಲ ಆದರೆ
ಓಕೆ, ಸುಮತಿ ಮ್ಯಾಮ್ ಸಾಕಾಗಿರುವಂತಹ ಬಿಸಿ ಬಿಸಿಯಾದಂತಹ ಸೋಯಾ ಕಬಾಬ್ ರೆಡಿ ಮಾಡಿಕೊಂಡಿದ್ದಾರೆ. ನಾನು ಟೆಸ್ಟ್ ಮಾಡೋಕೆ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಬೋದು. ಸೋಯಾ ಕಬಾಬ್ ತಯಾರಿಸುವ ವಿಧಾನ. ಮೊದಲಿಗೆ 3 ರಿಂದ 4 ಚಮಚದಷ್ಟು ಕಬಾಬ್ ಪುಡಿಗೆ ಅರ್ಧ ಚಮಚ ಕಾರ್ನ್ಫ್ಲೋರ್, ಅರ್ಧ ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಶಿನ ಪುಡಿ, ಸ್ವಲ್ಪ ನೀರು ಹಾಕಿ ಕಲಸಿ. ನಂತರ ಬಿಸಿ ನೀರಿನಲ್ಲಿ ನೆನೆಸಿದ ಸೋಯಾ ಚಂಕ್ಸನ್ನು ಸೇರಿಸಿ ಬೆರೆಸಿಕೊಳ್ಳಿ. 5 ರಿಂದ 10 ನಿಮಿಷ ನೆನೆಯಲು ಇಟ್ಟು ಒಂದೊಂದಾಗಿ ಉದುರಿಸಿ ಕಾದ ಎಣ್ಣೆಯಲ್ಲಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಈಗ ರುಚಿಕರವಾದ ಸೋಯಾ ಕಬಾಬ್ ಊಟದೊಂದಿಗೆ ಸವಿಯಲು ಬಲು ಚೆನ್ನ. ಅಡುಗೆ ಅಂತೂ ರೆಡಿಯಾಗಿದೆ. ಫಸ್ಟಿಗೆ ಯಾವ್ದು ಬನ್ಸ್ ನೋಡುವ. ಬನ್ಸ್ ನೋಡಿ, ಆಮೇಲೆ ಖಾರ ನೋಡುವಂತೆಲ್ಲ. ಓಕೆ, ಆ್ಯಕ್ಚುಲಿ ಮಂಗಳೂರು ಬನ್ಸ್ ಎಲ್ಲ ಚೆನ್ನಾಗಿದೆ. ಪಕ್ಕ ಮಂಗಳೂರು ಬನ್ಸ್ ಥರನೇ ಬಂದಿದೆ ಟೇಸ್ಟ್ ಅಲ್ಲ. ಕರೆಕ್ಟಾಗಿದೆ. ಚಟ್ನಿ ದೋಸೆ ಎಲ್ಲ ಕಾಣಿಸುತ್ತೆ ಅಂದರೆ ಫುಲ್ಲು ಖಾಲಿ ಮಾಡೋದು. ನಾರ್ಮಲಾಗಿ ನಾವು ಬೇರೆ ಕಡೆ ಹೋಟ್ಲಲ್ಲೆಲ್ಲ ಹೋದರೆ ಕೆಲವು ಕಡೆ ಮಂಗಳೂರು ಬನ್ಸಿಂದ ಟೇಸ್ಟ್ ಸಿಗುತ್ತೆ. ಹೌದು, ಇದಂತೂ ನಮ್ಮ ಸುರುಚಿ ಅಡುಗೆ ಮನೆಯಲ್ಲಿ ಸ್ಪೆಷಲಾಗಿ ನಿಮ್ಮ ಕೈ ರುಚಿ ಪಕ್ಕ ಮಂಗಳೂರು ಬನ್ಸ್ ಟೇಸ್ಟ್ ಬಂದಿದೆ. ಓಕೆ, ಇನ್ನೊಂದು ಸೋಯಾ ಕಬಾಬ್ ಅಲ್ಲ, ಹೀಗೆ ತಗೊಂಡು ಇದಂತೂ ಗಮ್ಮತ್ತುಂಟು ನೋಡಿ, ಗೊತ್ತೇ ಆಗಲ್ಲ. ಮಾಮೂಲಾಗಿ ನಾವು ಯಾವ ರೀತಿ ನಾನ್ ವೆಜ್ ಕಬಾಬ್ ತಿಂತೇವೆ ಅದೇ ಥರ ಟೇಸ್ಟ್ ಬಂದಿದೆ. ಮತ್ತು ಊಟಕ್ಕೆಲ್ಲ ಪಕ್ಕ ಅದೇ ಹೇಳಿ ಮಾಡಿಸಿದಾಗ ಅಂದರೆ ಹಾಗೆ ಖಾಲಿ ಮಾಡ್ಬೋದಲ್ಲ. ಈ ಥರ ಒಂದು ಪ್ಲೇಟಲ್ಲಿ ಹಾಕಿ ಕೊಟ್ಟರೆ ಕೂತ್ಕೊಂಡು ಸಂಜೆ ಕೂತ್ಕೊಂಡು ತಿನ್ಬೋದು ಅಂತ ಹೇಳ್ಬೋದು. ಓಕೆ, 2 ಅಡುಗೆ ಕೂಡ ಚೆನ್ನಾಗಿತ್ತು ಮ್ಯಾಮ್, ಟೇಸ್ಟಿಯಾಗಿತ್ತು. ಅದರಲ್ಲಿ ಮಂಗಳೂರು ಬನ್ಸ್ ಮತ್ತು ಸ್ಪೆಷಲಾಗಿ ಕಬಾಬ್ ಎರಡು ಕೂಡ ಸೇಮ್ ಟೇಸ್ಟ್, ಅಂದರೆ ಯಾವುದು ಕೂಡ ಬ್ಯಾಲೆನ್ಸ್ ಇಲ್ಲ. 100ಕ್ಕೆ 100 ಚೆನ್ನಾಗಿದೆ. ಹೇಗೆ ಅನ್ನಿಸ್ತು ನಿಮಗೆ? ಖುಷಿ ಆಯ್ತಲ್ಲ. ಓಕೆ, ನಮ್ಮ ಈ ಒಂದು ಕಾರ್ಯಕ್ರಮ ಬಂದು 2 ಡಿಶ್ ಹೇಳಿಕೊಡ್ತಕ್ಕೆ ನಿಮಗೆ. ಹಾಗಾದರೆ ಸಂತೋಷ್ ರೈಸ್ ಮಿಲ್ಸ್ ಅವರ ಡಬಲ್ ಸ್ಟಾರ್ ಕುಚಲಕ್ಕಿ ಇವರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್. ಥ್ಯಾಂಕ್ ಯು. ಜೊತೆಗೆ ಸ್ಪೆಷಲಾಗಿ ನಾನಾ ಮಸಾಲ ಇವರ ಕಡೆಯಿಂದ ಕೂಡ ಒಂದು ಚಿಕ್ಕ ಗಿಫ್ಟ್. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಮ್ಯಾಮ್. ಓಕೆ, ಸುಮತಿ ಮ್ಯಾಮ್ ಸಾಕಾಗಿರುವಂತಹ ಸೋಯಾ ಕಬಾಬ್ ಮತ್ತು ನಂದು ಸ್ಪೆಷಲಾಗಿ ಮಂಗಳೂರು ಬನ್ಸ್ ಎರಡು ಕೂಡ ಚೆನ್ನಾಗಿ ಮಾಡಿದ್ದಾರೆ, ಟೇಸ್ಟಿಯಾಗಿ ಮಾಡಿದ್ದಾರೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಜಯಲಕ್ಷ್ಮಿ ಗ್ರೈಂಡರ್ಸ್ ಅಂಡ್ ಹೋಮ್ ಅಪ್ಲಯನ್ಸಸ್. ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ ಡಬಲ್ ಸ್ಟಾರ್, ಸಂತೋಷ್ ಕುಚಲಕ್ಕಿ ಹಾಗೂ ಅವಲಕ್ಕಿ, ಪ್ಯೂರ್ ಅಂಡ್ ಫ್ರೆಶ್ ಕೆಸಿ ಕೌಗಿ ಸಿನ್ಸ್ 1965, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾರ್, ವಿದ್ಯಾ ಕಾಫಿ, ಐಶ್ವರ್ಯ ಕೆಟಿ ಸ್ಪೆಷಲ್ ಟೀ. Oh, that's nice, Arati. Seema, just run, run, run. ಇದು ಹೇಗೆ ಎಲ್ಲ ಗೃಹಿಣಿಯರು ತುಂಬಾ ಖುಷಿಯಾಗಿದ್ದಾರೆ? ವಿಜಯಲಕ್ಷ್ಮಿ ನಮ್ಮ ಪರ್ಫೆಕ್ಟ್ ಕಿಚನ್ ಕಂಪ್ಯಾನಿಯನ್. ಅದು ನಮ್ಮ ಎಲ್ಲ ಕೆಲಸಗಳನ್ನ ಸುಲಭವಾಗಿ ಮತ್ತು ಪರಿಪೂರ್ಣತೆಯಿಂದ ಮಾಡುತ್ತದೆ.